ಸಾಮಾಜಿಕ ಸೇವೆಯಲ್ಲಿ ಕಳೆದ ಅನೇಕ ವರ್ಷಗಳಿಂದ ಯಾವುದೇ ಅಪೇಕ್ಷೆಗಳನ್ನು ಇಟ್ಟುಕೊಳ್ಳದೆ ತಮ್ಮ ಕಾರ್ಯದಲ್ಲಿ ತೊಡಗಿಸಿಕೊಂಡಿರುವ ಸಂಸ್ಥೆ ಅಂದರೆ ಅದು ತುಳುನಾಡ ಪೊರ್ಲು ಸೇವಾ ಟ್ರಸ್ಟ್. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ತಮ್ಮ ಕೈಲಾದಷ್ಟು ಸಹಾಯ ಹಸ್ತ ಚಾಚಿಕೊಂಡು ಬಂದಿರುವ ತುಳುನಾಡ ಸೇವಾ ಟ್ರಸ್ಟ್ ಇದೀಗ ಇಬ್ಬರು ಮಕ್ಕಳ ಚಿಕಿತ್ಸೆಗೆ ಧನ ಸಹಾಯ ಮಾಡಿದೆ. ಕಾಲಿನ ನರ ದೌರ್ಬಲ್ಯದಿಂದ ಬಳಲ್ತಾ ಇರುವ ಮಂಗಳೂರು ತಾಲೂಕು ಬೈಕಂಪಾಡಿಯ ಮೀನಕಳಿಯ ಉಷಾ ಮತ್ತು ತುಕಾರಾಮ ಸಾಲ್ಯಾನ್ ದಂಪತಿಗಳ 12 ವರ್ಷದ ಪುತ್ರಿ ಜಾಗೃತಿಯ ಚಿಕಿತ್ಸೆಗೆ ತುಳುನಾಡ ಪೊರ್ಲು ಸೇವಾ ಟ್ರಸ್ಟ್ ವಿಭಿನ್ನ ವೇಷ ಧರಿಸಿ 28,532 ರೂಪಾಯಿ ಧನ ಸಹಾಯದ ಚೆಕ್ ಅನ್ನು ಪದವು ಶ್ರೀ ದುರ್ಗ ಪರಮೇಶ್ವರಿ ಕ್ಷೇತ್ರ ಅಜ್ಜಿಬೆಟ್ಟುವಿನಲ್ಲಿ ವಿತರಿಸಿದ್ದಾರೆ. ಹಾಗೆ ರಸ್ತೆ ಅಪಘಾತದಲ್ಲಿ ದೇಹ ತೀವ್ರವಾಗಿ ಜಖಂಗೊಂಡು ಉಡುಪಿಯ ಆದರ್ಶ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆತಾ ಇರುವ ಮೂಡಬಿದ್ರೆ ತಾಲೂಕಿನ ಪಡುಮಾರ್ನಾಡು ನಡಿಲ್ಲ ನಡುಮನೆಯ ಬಾಲಕೃಷ್ಣ ಶೆಟ್ಟಿ ಮತ್ತು ಕುಸುಮಾವತಿ ದಂಪತಿಗಳ 13 ವರ್ಷದ ಪುತ್ರಿ ವೈಷ್ಣವಿಯ ಚಿಕಿತ್ಸೆಗೆ ಗರುಡಿ, ಕಕ್ಕೆಪದವು ಮತ್ತು ಪೊಳಲಿಯಲ್ಲಿ ವಿಭಿನ್ನ ವೇಷ ಧರಿಸಿ ಸಂಗ್ರಹಿಸಿದ 51,468 ರೂಪಾಯಿ ಧನ ಸಹಾಯದ ಚೆಕ್ ಅನ್ನು ಕೂಡ ವಿತರಿಸಲಾಯಿತು. ಈ ವೇಳೆ ಕಾರ್ಯದರ್ಶಿಯಾದ ಯೋಗೇಶ್ ಕಳಸಡ್ಕ, ಕಕ್ಕೆಪದವು ಗರುಡಿ ಕ್ಷೇತ್ರದ ಅಧ್ಯಕ್ಷರಾದ ಮಾಯಲಪ್ಪ ಸಾಲ್ಯಾನ್ ಕಕ್ಕೆಪದವು, ಉತ್ಸವ ಸಮಿತಿ ಅಧ್ಯಕ್ಷರಾದ ವಿಶ್ವನಾಥ್ ಸಾಲ್ಯಾನ್ ಡಿತ್ತ, ಸೇವಾ ಸಹಕಾರ ಸಂಘ ಉಳಿ ಇದರ ಅಧ್ಯಕ್ಷರಾದ ಚೆನ್ನಪ್ಪ ಸಾಲ್ಯಾನ್ ಮೊದಲಾದವರು ಉಪಸ್ಥಿತರಿದ್ದರು. ಇನ್ನೊಂದು ಅತ್ಯದ್ಭುತವಾದ ಒಂದು ಯೋಜನೆ ಸರ್ಕಾರದ ಸಂಘ ಸಂಸ್ಥೆಗಳ ಜೊತೆ ಬೇತೆ ನಮ್ಮನೆದ ಒಂದು ಸ್ಕೀಮ್ಗಳು ಜನೋಪಯೋಗಿ ಸ್ಕೀಮ್ಗಳು ಉಂಟು ಅಡ ಒಂದೊಂದು ಹೊಸ ನಮನೆದ ಸೇವೆ ಜಾತ್ರೆ ಒಂದು ವೇಷಪಾಡ್ನ ಐಟೊಂದು ಅಂಜಿಕೆ ಉಳುಕು ಇಜ್ಜಂದೆ ಪಾಪದಯ ಮಲ್ಲಯ ಬಲ್ಪನ ಅಥವಾ ಜಾತಿ ಭೇದದಾವ ಇಜ್ಜಂದೆ ಮಾತ ಜಾತಿ ಧರ್ಮದ ದೇವನೀರ್ನಕು ಈ ಕಾರ್ಯಕ್ರಮ ಮೂಲಕ ಇನ್ನೊಂದು ಎಡ್ಡೆ ಕಾರ್ಯಕ್ರಮ